ತಾಲೂಕಿನ ನೆಟ್ಟಣಿಗೆ ಮುಡ್ನೂರು ಗ್ರಾಮದ ಈಶ್ವರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನೆ ನಡೆಯಿತು. ಕೇಂದ್ರವನ್ನು ಉದ್ಘಾಟಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ವೈದ್ಯರು ಸೇವಾ ಮನೋಭಾವದಿಂದ ಕೆಲಸ ಮಾಡಿ ರೋಗಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವ ಮತ್ತು ಆರೋಗ್ಯ ಸಂಪೂರ್ಣವಾಗಿ ಬದುಕಲು ಬೇಕಾಗುವ ಚಿಕಿತ್ಸೆ ನೀಡಬೇಕು. ವೈದ್ಯಾಧಿಕಾರಿ ಮತ್ತು ಅವರ ತಂಡ ಈ ಕೆಲಸ ಮಾಡುತ್ತಾ ಬಂದಿದೆ ಎಂದು ಹೇಳಿದರು. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಶಸ್ವಿಯಾಗಿ ಕೆಲಸ ನಡೆಸಿದ್ರೆ ಅಲ್ಲಿರುವಂತಹ ವೈದ್ಯಾಧಿಕಾರಿಗಳ ತಂಡ ಮತ್ತು ಅವರ ಸಿಬ್ಬಂದಿ ವರ್ಗದವರು ರೋಗಿಗಳ ಬದುಕನ್ನ ಕಟ್ಟಿಕೊಡುವಂತಹ ಕೆಲಸಗಳನ್ನು ಮಾಡಿದ್ರೆ ಬಹುತೇಕ ಸಾಮಾನ್ಯ ಜನರಿಗೆ ಬಹುದೊಡ್ಡ ಸಹಾಯ ಆಗುತ್ತೆ ಅನ್ನುವ ನಂಬಿಕೆ ಆಧಾರದಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳನ್ನ ಇಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ನಿರ್ಮಾಣ ಮಾಡುವಂತೆ ಕೆಲಸಗಳಾಗುತ್ತೆ. ನಾವೆಲ್ಲರೂ ಇದರಿಂದ ಬಹಳ ಅಚ್ಚುಕಟ್ಟಾಗಿ ಕೆಲಸಗಳನ್ನು ಮಾಡಿ ಯಾರು ರೋಗ ಪೀಡಿತರು ಬರ್ತಾರೆ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ತುಂಬುವಂತ ಮತ್ತು ಅವರಲ್ಲಿ ಆರೋಗ್ಯಪೂರ್ಣವಾಗಿ ಬದುಕಲಿಕ್ಕೆ ಬೇಕಾದಂತ ಚಿಕಿತ್ಸೆಯನ್ನು ನೀಡುವಂತ ಜವಾಬ್ದಾರಿಯಿಂದ ನಾವೆಲ್ಲ ಕೆಲಸ ಮಾಡಬೇಕಾದಂತ ಅಗತ್ಯ ಇದೆ. ಬಹಳ ಹಿಂದಿನಿಂದಲೂ ಕೂಡ ನಮ್ಮ ವೈದ್ಯಾಧಿಕಾರಿಗಳ ತಂಡ ಇದನ್ನು ಮಾಡ್ಕೊಂಡು ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಬರೀ 1 ವರ್ಷದಲ್ಲೇ 150 ಕೋಟಿ ರೂಪಾಯಿ ಅನುದಾನವನ್ನು ತಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ಒಬ್ಬ ಇಚ್ಛಾಶಕ್ತಿಯ ರಾಜಕಾರಣಿ ಕೆಲಸವನ್ನ ಮಾಡ್ತಾ ಹೇಗೆ ಅಭಿವೃದ್ಧಿಯ ಪಥಕ್ಕೆ ಹೋಗ್ತಾನೆ. ಪುತ್ತೂರು ನಗರದ ಕಾರ್ಯಗಳ ಉದ್ಘಾಟನೆಗಳಾಯಿತು, 2-3 ರಸ್ತೆಗಳ ಶಿಲಾನ್ಯಾಸಗಳಾಯಿತು, ಪುತ್ತೂರಲ್ಲಿ ಒಂದಷ್ಟು ಶಿಲಾನ್ಯಾಸಗಳಾಯಿತು, ಕೊನೆಗೆ ಈಗ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇವೆ. ಕಳೆದ ಒಂದು ದಿನ ಒಂದು ಶಾಸಕರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತವೆ ಹೇಳಿದ್ರೆ ಕಳೆದ 1 ವರ್ಷದಲ್ಲಿ ಅವರು ತಂದಿರುವ ಹಣ ಸುಮಾರು 150 ಕೋಟಿಗಿಂತ ಹೆಚ್ಚು ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅನುದಾನಗಳನ್ನು ತಂದಿದ್ದಾರೆ. ಈಶ್ವರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಕರ್ತವ್ಯ ನಿರ್ವಹಿಸುತ್ತಿದ್ದು ಸಾರ್ವಜನಿಕರಿಗೆ ಒಳ್ಳೆಯ ಚಿಕಿತ್ಸೆ ಸಿಗಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಾಯರ್ ಹೇಳಿದರು. ಈಶ್ವರಮಂಗಲ ಒಂದು ಗ್ರಾಮದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈಶ್ವರಮಂಗಲ ಒಂದು ನೂತನ ಕಟ್ಟಡವನ್ನು ತಮಗೆಲ್ಲ ಈಗಾಗಲೇ ತಿಳಿಸಿದಂತೆ ನಬಾರ್ಡಿನಿಂದ ಹೆಚ್ಚು ಕಡಿಮೆ 1.78 ಕೋಟಿ ಅಂದರೆ 178 ಲಕ್ಷ ಮತ್ತು 4 ಲಕ್ಷ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿಯಿಂದ ಕೊಡುಗೆಯಾಗಿ ನೀಡಿ 1.82 ಲಕ್ಷ ಅಂದರೆ 182 ಲಕ್ಷ ಹಣವನ್ನು ಖರ್ಚು ಮಾಡಿಬಿಟ್ಟು ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಮಾತನಾಡಿ, ಸುಸಜ್ಜಿತ ಆರೋಗ್ಯ ಕೇಂದ್ರ ನಿರ್ಮಾಣವಾಗಿದೆ. 55 ಚದರ ಮೀಟರ್ ವಿಸ್ತೀರ್ಣವಿರುವ ಕಟ್ಟಡದಲ್ಲಿ ಎಲ್ಲ ಸೌಲಭ್ಯ ಇದೆ. ನಾಳೆಯಿಂದ ಕಾರ್ಯಾರಂಭವಾಗಲಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಹಾಗೆ ಇವತ್ತು ಸುಸಜ್ಜಿತವಾದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ನೆಟ್ಟಿಗೆ ಮುಡ್ನೂರು ಗ್ರಾಮದ ಈಶ್ವರಮಂಗಲದಲ್ಲಿ ಬಂದಿದೆ. ಇದು ಸಾಧಾರಣ 550 ಚದರ ಅಡಿ ವಿಸ್ತರಣೆ ಉಳ್ಳ ಒಂದು ಒಳ್ಳೆ ಸುಸಜ್ಜಿತ ಆಸ್ಪತ್ರೆ ಆಗಿ 19 ಕೊಠಡಿಗಳಿದೆ. ಇದರಲ್ಲಿ ಮೇಜರ್ ಸರ್ಜರೀಸ್ ಆಪರೇಷನ್ಸ್ ಮಾಡಲಿಕ್ಕೆ ವ್ಯವಸ್ಥೆಗಳಿದೆ ಮತ್ತು ಹಾಗೆ ಹೆರಿಗೆ ಕೋಣೆಗಳು ಇದೆ. ಹಾಗೆ ಈಗ ನಾಳೆಯಿಂದಲೇ ಇಲ್ಲಿ ಕಾರ್ಯ ಆರಂಭವಾಗ್ತದೆ. ಎಲ್ಲ ಹಳೆಯ ಆಸ್ಪತ್ರೆಯಿಂದ ಹೊಸ ಕಟ್ಟಡಕ್ಕೆ ನಾವು ಶಿಫ್ಟ್ ಮಾಡಿ ಕಾರ್ಯಾರಂಭ ಮಾಡ್ತೀವಿ. ಮತ್ತು ಉಳಿದಂತೆ ಇದು ಸಾಧಾರಣ ಈಶ್ವರಮಂಗಲ ಇದಕ್ಕೆ ವ್ಯಾಪ್ತಿಗೆ ಸಾಧಾರಣ 18,000 ಜನಸಂಖ್ಯೆ ಬರ್ತಾರೆ. ಇದಕ್ಕೆ ಒಳಗೊಂಡು ಇದು ನೆಟ್ಟಿಗೆಮುಡ್ಲು ಮತ್ತು ಬಟಗನೂರು 2 ಪಂಚಾಯತ್ಗೆ ಸೇರಿರುವಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಹಾಗೆ ಇವತ್ತಿನ ಈ ಸುಸಜ್ಜಿತ ಆಸ್ಪತ್ರೆಯನ್ನು ಸಾರ್ವಜನಿಕರು ಆದಷ್ಟು ಸದುಪಯೋಗ ಪಡಿಸಬೇಕು ಅಂತ ಕೇಳ್ಕೊಂಡ ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಸುಧೀರ್ ಕುಮಾರ್ ಶೆಟ್ಟಿ, ಹರೀಶ್ ಕುಮಾರ್ ಶೆಟ್ಟಿ, ಸಂದೀಪ್ ಕುಮಾರ್ ವಿಟ್ಲ ಅವರನ್ನು ಸನ್ಮಾನಿಸಲಾಯಿತು. ಅನೇಕ ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಂಡರು.